ತುಕಾರಾಮ್ ಪೂಜಾರಿಯವರು ಪ್ರಾರಂಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿದೆ. ಬಹುಶಃ ಅದು ನಮ್ಮ ದುರ್ದೈವವೋ ಅಥವಾ ನಾವು ಮರೆತು ಬಿಟ್ಟಿದ್ದೇವೋ ಏನು ಅಂತ ಗೊತ್ತಿಲ್ಲ. ರಾಣಿ ಅಬ್ಬಕ್ಕನಿಂದ ಹಿಡಿದು ನಮ್ಮ ಸ್ವಾತಂತ್ರ್ಯದ ಕಾಲಘಟ್ಟದವರೆಗೆ 1947 ಆ ಬಳಿಕನೂ ಇರುವಂತಹದ್ದು ನಾವು ಒಂದಷ್ಟು ಜನರನ್ನು ಮರೆತು ಬಿಟ್ಟಿದ್ದೇವೆ. ನೀವು ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ ಅಂತ ಮಾಡಿದ್ದೀರಿ, ಅದು ಅಧ್ಯಯನ ಪೀಠ ಇದೆ. ರಾಣಿ ಅಬ್ಬಕ್ಕನ ಹೆಸರನ್ನು ರಸ್ತೆಗಳಿಗೆ ಅಥವಾ ಅವರ ಮೂರ್ತಿಯನ್ನಿಟ್ಟು ಒಂದು ರೀತಿಯ ಆರಾಧನೆ ಮಾಡುವಂಥದ್ದು ಅಥವಾ ನೆನಪಿಸುವಂಥ ಕೆಲಸಗಳು ಆಗ್ತಾ ಇದೆ. ಆದರೆ ಅವರ ಕಾರ್ಯಗಳು ಮತ್ತು ಅವರ ಒಂದು ಆ ಸಾಧನೆಗಳು, ಅವರ ಹೋರಾಟದ ಬಗ್ಗೆ ಮಾಹಿತಿಗಳು ಸಾಕಷ್ಟು ಇಲ್ಲ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಬೇಕು. ಹೌದು, ನೀವು ಹೇಳಿದ ಹಾಗೆ ನಾವು ಮರೆವು ಜಾಣ ಮರೆವೋ ಅಥವಾ ಉದ್ದೇಶಪೂರ್ವಕವಾದ ಮರೆವೋ ಅದನ್ನು ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕೆಂತಂದರೆ ಈ ರಾಣಿ ಅಬ್ಬಕ್ಕನನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇವೆ. ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣಕ್ಕೆ ಈಗ ನಮಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕೆಲವು ವ್ಯಕ್ತಿಗಳ ಹೆಸರನ್ನಷ್ಟೇ ನಾವು ಹೊಡೆದಾಗಿ ಹೇಳ್ತಾ ಇರ್ತೇವೆ. ಒಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೇವಲ ನಾಯಕರು ಹೌದು, ಅದರ ನಾಯಕರ ಹಿಂದೆ ಇದ್ದಿರತಕ್ಕಂತಹ ಆ ಒಂದು ಜನರ ಕೊಡುಗೆಯನ್ನು ನಾವು ಮರೆತಿರ್ತೇವೆ. ನಾನು ಸಾಮಾನ್ಯವಾಗಿ ಹೇಳುವಂಥದ್ದಿದೆ, ಒಬ್ಬ ರಾಜ ಯುದ್ಧ ಮಾಡಿದರೆ ಯುದ್ಧದಲ್ಲಿ ಗೆಲ್ತಾನೆ ಅವನು, ಸರಿಯಪ್ಪ, ಅವನಿಗೆ ಅಧಿಕಾರ ಪ್ರಾಪ್ತ ಆಗ್ತದೆ, ಸಂಪತ್ತು ಪ್ರಾಪ್ತ ಆಗ್ತದೆ. ಆದರೆ ಅದಕ್ಕೆ ಕಾರಣರಾಗಿರ್ತಕ್ಕಂಥ ಸೈನಿಕರ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೇವೆ. ಸೊ ಅದೇ ರೀತಿಯಲ್ಲಿ ಈಗ ನಮ್ಮ ಈ ಸ್ವಾತಂತ್ರ್ಯದ ಹೋರಾಟ ಸಂದರ್ಭವನ್ನು ನಾವು ನೆನಪಿಗೆ ತಂದುಕೊಂಡ್ರೆ ಈ ಸಂದರ್ಭದಲ್ಲಿ ನಾವು ಹಲವಾರು ನಾಯಕರುಗಳು, ಅದು ವಿಶೇಷವಾಗಿ ರಾಷ್ಟ್ರಮಟ್ಟದ ನಾಯಕರುಗಳನ್ನಷ್ಟೇ ಉಲ್ಲೇಖ ಮಾಡ್ತೇವೆ, ಸ್ಥಳೀಯ ನಾಯಕರನ್ನು ಮರೆತು ಬಿಡ್ತೇವೆ. ನೀವು ಅಬ್ಬಕ್ಕನನ್ನು ಉಲ್ಲೇಖ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ. ಈಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಇವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಅದು ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ 22-23 ವರ್ಷ ಪ್ರಾಯಕ್ಕೆ ಆ ರೀತಿಯ ಒಂದು ಸಾಧನೆಯನ್ನು ಮಾಡಿದ್ದಾಳೆ ಅಂತಂದ್ರೆ ಅದು ಕೂಡ ಆ ರೀತಿಯ ಎದೆಗಾರಿಕೆಯನ್ನು ತೋರಿಸಿದ್ದಾಳೆ ಅಂತಂದ್ರೆ ಗೌರವ, ಆ ಒಂದು ಸಾಧಾರಣ ಸಾಧನೆ ಅಲ್ಲ ಅದು. ಆದರೆ ಇವರೆಲ್ಲರನ್ನ ಮೀರಿ ಒಂದು ಹೆಸರಿದೆ, ಅದು ಇವತ್ತಿಗೂ ನಾವು ಆ ಹೆಸರು ಬೆಳಕಿಗೆ ಬಾರದೇ ಇದ್ದಿರುವಂಥದ್ದು, ಇವತ್ತಿಗೂ ಬರಲಿಲ್ಲ ಅಂತ ನಾನು ಹೇಳಬೇಕು. ಯಾಕೆಂತಂದ್ರೆ ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಅಥವಾ ಒಂದು ನೆನಪು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ನಾವು ಈ ಒಂದು ಅಬ್ಬಕ್ಕನ ಕುರಿತಂತೆ 35 ವರ್ಷಗಳ ಹಿಂದೆ ಅಬ್ಬಕ್ಕನ ಹೆಸರಲ್ಲಿ ಒಂದು ಸಂಸ್ಥೆಯನ್ನೇ ಪ್ರಾರಂಭ ಮಾಡಿರ್ತಕ್ಕಂತಹ ಧನ್ಯತಾ ಭಾವ ನಮಗೆ ಇದೆ. ಯಾಕೆ ಇದು ಅಂತ ಕೇಳಿದ್ರೆ ನಮ್ಮ ಉದ್ದೇಶ ಏನು, ನಮ್ಮ ಸಂಸ್ಥೆಯ ಉದ್ದೇಶ ಏನು? ಈಗ ನೀವು ಈಗಾಗಲೇ ಹೇಳಿದ್ದೀರಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಅಂತೇಳಿ. ನಮ್ಮ ಈ ಸಂಸ್ಥೆಯ ಉದ್ದೇಶ ಸ್ಥಳೀಯ ನಾಯಕರುಗಳು, ಸ್ಥಳೀಯ ಅರಸೊತ್ತಿಗೆ, ಅಂದ್ರೆ ಸ್ಥಳೀಯ ಚರಿತ್ರೆಯ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಅರಿವಿರಬೇಕು. ನಮ್ಮ ಸ್ಥಳೀಯ ಚರಿತ್ರೆ ಏನು, ನಮ್ಮ ಈ ಕರಾವಳಿ ಪ್ರದೇಶ ಅಂತಲ್ಲ, ಆಯಾ ಪ್ರದೇಶಕ್ಕೆ ಅಲ್ಲಿಯ ಸಂಸ್ಕೃತಿಯ ಸಂಪ್ರದಾಯ ಇಂಪಾರ್ಟೆಂಟೇ. ಈಗ ನಮ್ಮ ಕರಾವಳಿಯ ಒಂದು ಚರಿತ್ರೆಯನ್ನು ತೆಗೆದು ನೋಡಿದ್ರೆ, ಪರಂಪರೆಯನ್ನು ತೆಗೆದು ನೋಡಿದ್ರೆ, ಅಥವಾ ನಮ್ಮ ಜನರ ಬದುಕನ್ನು ನಾವೊಂದು ವಿಶ್ಲೇಷಣೆ ಮಾಡಿದ್ರೆ ಅದು ಇನ್ನಿತರ ಯಾವುದೇ ಪ್ರದೇಶಕ್ಕಿಂತ ವಿಶಿಷ್ಟ ಮತ್ತೆ ವಿಭಿನ್ನ ಅಂತ ನಾನು ಹೇಳ್ತೇನೆ. ಹಾಗಾಗಿ ಇಲ್ಲಿ ಅಬ್ಬಕ್ಕನನ್ನು ನಾನು ನೆನಪು ಮಾಡಿಕೊಳ್ಳುವಂಥ ವಿಚಾರದ ಬಗ್ಗೆ ನಾನು ಮಾತಾಡಿದರೆ, ನನ್ನ ಲೆಕ್ಕದಲ್ಲಿ ಐರೋಪ್ಯರ ವಿರುದ್ಧ, ಈಗ ಅದರ ಪೂರ್ವದಲ್ಲಿ ಬಹಳಷ್ಟು ಮಂದಿ ಹೋರಾಟ ಮಾಡಿದ್ದಾರೆ, ಪರಕೀಯರ ದಾಳಿ ಆಗುವಾಗ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಆದರೆ ಈಗ ಐರೋಪ್ಯರ ದಾಳಿಯ ನಂತರದ ದಿನಗಳನ್ನು ನಾವು ನೆನಪು ಮಾಡಿಕೊಂಡು ಮಾತಾಡಿದರೆ ರಾಣಿ ಅಬ್ಬಕ್ಕ ನಮಗೆ ಪ್ರಪ್ರಥಮವಾಗಿ ಕಂಡು ಬರುವಂಥ ಒಂದು ವ್ಯಕ್ತಿತ್ವ. ಆಯ್ತಾ? ಈಗ ರಾಣಿ ಅಬ್ಬಕ್ಕ ಅಂತ ಹೇಳಿದ ತಕ್ಷಣಕ್ಕೆ ಅಲ್ಲಿ ಒಂದು ಗೊಂದಲ ಇದೆ. ಇವತ್ತಿಗೂ ಕೂಡ ಆ ಗೊಂದಲ ಸಂಪೂರ್ಣವಾಗಿ ನಿವಾರಣೆ ಆಯಿತು ಅಂತ ನಾನು ಹೇಳುವುದಿಲ್ಲ. ಅದೇನು ಅಂತಂದ್ರೆ, ಈಗ ನಮ್ಮ ಮೂಡುಬಿದ್ರೆಯ ಚೌಟ ರಾಜಮನೆತನದ ಇಲ್ಲಿ 10-14 ಸಣ್ಣ ಪುಟ್ಟ ಅರಸರುಗಳು ತಲೆ ಎತ್ತಿರುವಂಥದ್ದು ನಾವು ಕಾಣ್ತೇವೆ 15-16ನೇ ಶತಮಾನದ ಹೊತ್ತಿಗೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಮೂಡುಬಿದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿದ ಒಂದು ಚೌಟ ಮನೆತನ. ಈ ಮೂಡುಬಿದ್ರೆಯಲ್ಲಿ ಆ ಚೌಟ ಮನೆತನದಲ್ಲಿ 2 ಬ್ರಾಂಚ್ ಕಾಣ್ತೇವೆ ನಾವು. ಒಂದು ಉಳ್ಳಾಳದಿಂದ ಆಡಳಿತ ಮಾಡಿದರೆ, ಇನ್ನೊಂದು ಮೂಡುಬಿದ್ರೆಯಿಂದ ಆಡಳಿತ ಮಾಡಿರುವಂಥದ್ದು. ಈ ಚೌಟರ ಆಡಳಿತ ಮೂಲತಃ ಉಳ್ಳಾಳದಿಂದಲೇ ಪ್ರಾರಂಭ ಆಗುವಂಥದ್ದು. ಈ ಉಳ್ಳಾಳದಿಂದ ಆಡಳಿತ ಮಾಡಿದಂಥ ರಾಣಿಯರು ಇದ್ದಾರಲ್ಲ ಇಬ್ರು, ಅವರು ನಮಗೆ ಇಂಪಾರ್ಟೆಂಟ್. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಆ ಚೌಟ ಕುಟುಂಬದೊಳಗೆ ಅಬ್ಬಕ್ಕ ಅನ್ನುವ 5 ಮಂದಿ ಹೆಸರಿನ ರಾಣಿಯರಿದ್ರು. 3 ಮಂದಿ ಪುತ್ತಿಗೆ ಮತ್ತೆ ಮೂಡುಬಿದ್ರೆಯಿಂದ ಆಡಳಿತ ನಡೆಸಿದ್ರೆ, ಇನ್ನೊಂದು ಬ್ರಾಂಚು ಈಗಾಗಲೇ ನಾನು ಹೇಳಿದಾಗೆ ಉಳ್ಳಾಳದಿಂದ ಆಡಳಿತ ಮಾಡುತ್ತೆ ಅಂತ ಹೇಳಿದಲ್ಲ, ಆ ಉಳ್ಳಾಳದಿಂದ ಆಡಳಿತ ಮಾಡಿದಂಥ
ಹುಟ್ಟಿದಂತಹ ತಾಯಿ ಮಗಳು ನಮಗೆ ಇಂಪಾರ್ಟೆಂಟ್. ಅದರಲ್ಲಿಯೂ ನಾವು ಮುಖ್ಯವಾಗಿ ಹಿರಿಯ ಹಬ್ಬಕ್ಕ ಕಿರಿಯ ಹಬ್ಬಕ್ಕ ಅಂತ ಹೇಳ್ತೇವೆ ಅವರನ್ನು. ಅದು ಯಾಕೆ ಅಂತಂದ್ರೆ ಅವರ ಮೂಲ ಹೆಸರು, ನಿಜ ಹೆಸರು ಏನಿದೆ ಅದು ನಮಗೆ ಇವತ್ತಿಗೂ ಕೂಡ ಒಂದಷ್ಟು ಗೊಂದಲವೇ. ಇಬ್ರು ತಾಯಿ ಮಗಳು ಇಬ್ಬರನ್ನು ನಾವು ಹಬ್ಬಕ್ಕ ಹಬ್ಬಕ್ಕ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅನ್ನುವಂಥ ಒಂದು ಗೊಂದಲ ಕೆಲವರಲ್ಲಿ ಮೂಡಬಹುದು. ಈಗ ಪೋರ್ಚುಗೀಸ್ ದಾಖಲೆಗಳಲ್ಲಿ ರೆನಾಡಿ ಉಳಾಳ ಅನ್ನುವಂಥ ಹೆಸರೇ ಬರುವಂಥದ್ದು. ರೆನಾಡಿ ಉಳಾಳ ಅಂತಂದ್ರೆ ಉಳ್ಳಾಳದ ರಾಣಿ ಅನ್ನುವಂಥ ಹಾಗಾಗಿ ಹಿರಿಯ ಹಬ್ಬಕ್ಕನಿಗೂ ಅದೇ ಪದ ಬಳಕೆ ಮಾಡ್ತಾರೆ, ಕಿರಿಯ ಹಬ್ಬಕ್ಕನಿಗೂ ಅದೇ ಪದ ಬಳಕೆ ಮಾಡುವಂಥದ್ದು. ದುರಂತ ಅಂದರೆ ಆವತ್ತಿನಿಂದ ಇವತ್ತಿನವರೆಗೆ ನಾವು ಮಾಡ್ತಾ ಇರುವಂಥ ತಪ್ಪು ಏನು ಅಂತಂದರೆ ನಾವು ದಾಖಲೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟೇ ಇಲ್ಲ. ಇವತ್ತಿಗೂ ಕೂಡ ರಾಣಿ ಹಬ್ಬಕ್ಕಂದಿರ ಬಗ್ಗೆ ಏನಾದರೂ ನೀವು ತಿಳ್ಕೊಳ್ಳುವಂಥ ಆಸಕ್ತಿ ಇದ್ದರೆ ಪೋರ್ಚುಗೀಸ್ ದಾಖಲೆಗಳೇ ನಿಮಗೆ ಆಕರ. ಸೊ ಅದೇನೇ ಇರಲಿ, ಈಗ ನಾನು ನೇರವಾಗಿ ಹಬ್ಬಕ್ಕನ ವಿಚಾರಕ್ಕೆ ಬರ್ತೇನೆ. ನಾನು ಆ ಇಬ್ಬರು ಹಬ್ಬಕ್ಕಂದಿರು ತಾಯಿ ಮಗಳ ವಿಚಾರಕ್ಕೆ ಬಂದರೆ, ಹಿರಿಯ ಹಬ್ಬಕ್ಕ 1554ರಿಂದ 1588ರವರೆಗೆ ಆಡಳಿತ ಮಾಡಿದ ಅಥವಾ ಆ ಒಂದು ಅವಧಿಯ ಚರಿತ್ರೆ ಅವಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಲಭ್ಯ ಆಗ್ತದೆ. ಸೊ ಈ ರಾಣಿ ತಾನು ಅಧಿಕಾರಕ್ಕೇರಿದ ದಿನದಿಂದ ತನ್ನ ಜೀವಿತದ ಅಂತ್ಯದ ಕಾಲದವರೆಗೂ ನಿರಂತರವಾಗಿ ಒಂದಿಲ್ಲ ಒಂದು ಯುದ್ಧದಲ್ಲಿ ಬಹುಶಃ 34 ವರ್ಷಗಳ ಅವಧಿಯಲ್ಲಿ. ಸೊ ಅದನ್ನು ನಾನು ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ಬಹುಶಃ ಈ ರೀತಿಯಾಗಿ ಆ ಪೋರ್ಚುಗೀಸರು ಏನು ಪ್ರವೇಶ ಮಾಡಿದ್ದಾರೆ ಈಗ ನಮ್ಮ ಕರಾವಳಿಗೆ, ತಮಗೆ ಅದನ್ನೆಲ್ಲ ವಿಸ್ತರಿಸಿ ಹೇಳುವ ಅಗತ್ಯ ಇಲ್ಲ. ಕ್ಯಾಲಿಕಟ್ಟಿಗೆ ಬಂದವರು ಈಗ ಆ ನಂತರ ಕರಾವಳಿಯ ಮೇಲೆ ಅವರ ದೃಷ್ಟಿ ಬಿತ್ತು. ಬಹುಶಃ ಈಗಾಗಲೇ ನಾವು ಹೇಳಿದ ಹಾಗೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಮತ್ತಷ್ಟು ಅವರಿಗೆ ಒಂದು ರೀತಿಯ ಬಲ ಕೊಟ್ಟ ಹಾಗಾಯಿತು. ವ್ಯಾಪಾರಕ್ಕೆ ಬಂದವರಾದರೂ ಕೂಡ ಇಲ್ಲಿ ಯಾಕೆ ವಸಾಹತು ಸ್ಥಾಪನೆ ಮಾಡಬಾರ್ದು ಅನ್ನೋಂಥ ಕನಸು ಕಾಣೋದಕ್ಕೆ ಶುರು ಮಾಡಿದರು ಅವರು. ಸೊ ಈ ಸಂದರ್ಭದಲ್ಲಿ ಬಹುಶಃ 1588ರವರೆಗೆ ತಾಯಿ ಆಡಳಿತ ಮಾಡಿದರೆ 1594ರಿಂದ 1640ರವರೆಗೆ ಹಿರಿಯ ಹಬ್ಬಕ್ಕೆ ಆಡಳಿತ ನಡೆಸಿರುವಂಥದ್ದು. ಸೊ ಈ ಮಧ್ಯೆ ನೀವು ಕೇಳ್ಬೋದು 6 ವರ್ಷದ ಅವಧಿ ಏನು ಅಂತ. 1588ರಿಂದ 1594ರ ಈ ಮಧ್ಯ ಅವಧಿಯಲ್ಲಿ ಒಬ್ಬ ಚೌಟ ಅರಸನ ಉಲ್ಲೇಖ ಆಗ್ತದೆ ಪೋರ್ಚುಗೀಸ್ ದಾಖಲೆಗಳಲ್ಲಿ. ಆದರೆ ಅವನ ಸ್ಪಷ್ಟತೆ ಅಲ್ಲಿ ಒಂದು ಆ ಹೆಸರಿನ ಸ್ಪಷ್ಟತೆಯಾಗಲಿ ಅಥವಾ ಅವನು ಯಾರು ಅನ್ನುವಂಥ ವಿಚಾರವಾಗಿ ನಮಗೆ ವಿಶೇಷವಾದ ದಾಖಲೆ ಸಿಗುವುದಿಲ್ಲ. ಬಹುಶಃ ಅದು ಹಿರಿಯ ರಾಣಿಯ ಒಂದು ಮಗನೇ ಆಗಿದ್ದಿರಬೇಕು ಅನ್ನುವಂಥದ್ದು ನಾವು ಊಹೆ ಮಾಡಿಕೊಳ್ಬಹುದು. ಕೊನೆಗೂ ಇವನ ನಂತರ 1594ರಲ್ಲಿ ಕಿರಿಯ ಹಬ್ಬಕ್ಕೆ ಅಧಿಕಾರಕ್ಕೇರಿದ್ಲು. ಇವಳ ಅಧಿಕಾರ ಅವಧಿ ಇದೆಯಲ್ಲ, ಇದು ನಮಗೆ ಬಹಳ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ತನ್ನ ತಾಯಿ ಏನು ಸಂಘರ್ಷ ಪ್ರಾರಂಭ ಮಾಡಿದಾಳೆ ಪೋರ್ಚುಗೀಸರೊಂದಿಗೆ, ಅದನ್ನು ಮುಂದುವರಿಸಿದವಳು ಕಿರಿಯ ರಾಣಿ ಹಬ್ಬಕ್ಕ. ಹಿರಿಯ ಹಬ್ಬಕ್ಕ ಹೋರಾಟಕ್ಕೆ ಹೆಸರುವಾಸಿಯಾದರೆ, ಅಂದರೆ ಯುದ್ಧದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ರೆ, ಕಿರಿಯ ಹಬ್ಬಕ್ಕ ಒಬ್ಳು ರಾಜನೀತಿ ನಿಪುಣೆ, ಸ್ಟೇಟ್ಸ್ಮ್ಯಾನ್ ಅಂತ ಹೇಳ್ತೇವೆ. ಸೊ ಅವಳು ಪೋರ್ಚುಗೀಸರಿಗೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡೆದಿದ್ದಾಳೆ, ತನ್ನ ಕಾರ್ಯ ಸಾಧನೆ ಮಾಡಿಕೊಂಡಿದ್ದಾಳೆ. 1618ರಲ್ಲಿ ಪೋರ್ಚುಗೀಸರ ವಿರುದ್ಧ, ಬಹುಶಃ ನಾನು ಏಕಾಂಗಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಕೈ ಹಿಡಿದ ಗಂಡ ಲಕ್ಷ್ಮಪ್ಪ ಬಂಗಾರಸ ಬಹುಶಃ ಪೋರ್ಚುಗೀಸರಿಗೆ ಕಪ್ಪ ಕೊಡುವುದೇ ಸೂಕ್ತ ಅಂತ ಹೇಳಿ ತೀರ್ಮಾನ ಮಾಡಿದರೆ ಅದನ್ನು ವಿರೋಧಿಸಿದವಳು ರಾಣಿ ಹಬ್ಬಕ್ಕ. ಬಹುಶಃ ಈ ಕಾರಣಕ್ಕಾಗಿ ಗಂಡ ಹೆಂಡರ ಮಧ್ಯೆ ಒಂದು ರೀತಿಯ ಭಿನ್ನಾಭಿಪ್ರಾಯ ಉಂಟಾಗಿ ಮಂಗಳೂರನ್ನು ಬಿಟ್ಟು, ತನ್ನ ಗಂಡನ ಅರಮನೆಯನ್ನು ಬಿಟ್ಟು ಉಳ್ಳಾಳಕ್ಕೆ ಹೋಗೋಳು. ಅಲ್ಲಿ ಏಕಾಂಗಿಯಾಗಿ ಬಹುಶಃ ಒಂದಿಷ್ಟು ಕ್ಯಾಲಿಕಟ್ನ ಜಾಮೋರಿನ್ ದೊರೆ ಏನಿದ್ದಾನೆ ಅವನ ಒಂದು ದಂಡನಾಯಕರ ಬೆಂಬಲ, ಈಚೆಯಿಂದ ಕೆಳದಿ ವೆಂಕಟಪ್ಪ ನಾಯಕ, ಆ ಕಾಲಕ್ಕೆ ಒಂದಿಷ್ಟು ಕೆಳದಿ ವೆಂಕಟಪ್ಪ ನಾಯಕ ರಾಣಿ ಹಬ್ಬಕ್ಕನಿಗೆ ಸಹಾಯ ನೀಡಿದ್ದಕ್ಕೆ ಕಾರಣ ಇದೆ. ಏನು ಅಂತಂದ್ರೆ ಅವನಿಗೆ ಈ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಕರಾವಳಿಯ ಮೇಲೆ ಪೂರ್ಣ ಹಿಡಿತ ಸಾಧಿಸಬೇಕು ಅನ್ನುವಂಥ ಕನಸನ್ನ ಕಾಣ್ತಾ ಇದ್ದ. ಹಾಗಾಗಿ ಪೋರ್ಚುಗೀಸರು ಮತ್ತೆ ಲಕ್ಷ್ಮಪ್ಪ ಬಂಗಾರಸ ಅವನ ವೈರಿಗಳಾಗಿರೋದ್ರಿಂದ ಈ ವೈರಿಗಳ ವೈರಿ ರಾಣಿ ಹಬ್ಬಕ್ಕ ಅವನ ಸ್ನೇಹಿತೆ ಆದ್ಲು. ಸ್ನೇಹಿತೆ ಅಂದ್ರೆ ರಾಜಕೀಯ ನೆಲೆಯಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ವೆಂಕಟಪ್ಪ ನಾಯಕನ ಬೆಂಬಲದೊಂದಿಗೆ 1618ರಲ್ಲಿ ಪೋರ್ಚುಗೀಸರನ್ನ ಸಂಪೂರ್ಣವಾಗಿ ಈ ನೆಲದಲ್ಲಿ ಸೋಲಿಸಿ ಅವರನ್ನು ಒದ್ದೋಡಿಸಿದವಳು ನಮ್ಮ ರಾಣಿ ಹಬ್ಬ. ಈ ನೆಲದ ರಾಣಿ. ಇತಿಹಾಸ ನೋಡಿ ಎಷ್ಟು ನಿಖರವಾಗಿ ನೀವು ಹೇಳ್ತಾ ಇದ್ದೀರಿ. ನಮಗೆ ಗೊತ್ತೇ ಇರಲಿಲ್ಲ ಹಬ್ಬಕ್ಕ ಅಂದ್ರೆ ಒಬ್ಬರೇ ಅಂತ ತರ ತಿಳ್ಕೊಂಡಿದ್ದೆವು. ಮತ್ತು ಅದನ್ನು ಬಹಳ ಅದ್ಭುತವಾಗಿ ವಿಚಾರಗಳನ್ನು ಹೇಳಿಕೊಂಡು ಹೋದರೆ ಬಹಳಷ್ಟು ಮಾಹಿತಿ. ಇನ್ನಷ್ಟು ಹಬ್ಬಕ್ಕ ವಿಚಾರಗಳನ್ನು ಮಾತಾಡ್ಕೊಂಡು ಹೋಗೋಣ. ಮತ್ತೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸ್ವಾತಂತ್ರ್ಯ ಹೋರಾಟಗಾರ ಕೃಷ್ಣಮೂರ್ತಿ ಸರ್ ಹತ್ರ ಒಂದಷ್ಟು ವಿಚಾರಗಳು. ಕೃಷ್ಣಮೂರ್ತಿ ಸರ್, ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳಲ್ಲಿ ಈಗ ನಾವು ಹಬ್ಬಕ್ಕ ರಾಣಿಯವರ ಬಗ್ಗೆ ಮಾತಾಡ್ತಾ ಇದ್ದೆವು, ಬಹಳ ವಿಚಾರಗಳನ್ನು ಹೇಳಿದರು. ಈಗ ಸ್ವಾತಂತ್ರ್ಯ ಹೋರಾಟದ ಒಂದು ಗಾಂಧೀಜಿಯ ಕಾಲಘಟ್ಟ, ಅದೊಂದು ಹೊಸದ ಕಾಲಘಟ್ಟವನ್ನು ಇಟ್ಕೊಂಡಾಗ ಈ ಸ್ವಾತಂತ್ರ್ಯ ಹೋರಾಟಗಳು ಬರೀ ಸ್ವಾತಂತ್ರ್ಯಕ್ಕಾಗಿ ನಡೀತಾ ಇರಲಿಲ್ಲ, ಇತರ ಬೇರೆ ವಿಷಯಗಳೊಂದಿಗೆ ಸ್ವಾತಂತ್ರ್ಯ ನಡೀತಾ ಇತ್ತು, ಹೋರಾಟಗಳು ನಡೀತಾ ಇತ್ತು ಅಂತ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ನಮ್ಮ ಇಲ್ಲಿಯ ನಾಯಕರುಗಳು ಅಥವಾ ಹೋರಾಟಗಾರರು ಯಾವ ರೀತಿ ಮುಂಚೂಣಿಯಲ್ಲಿದ್ದರು? ಕರಾವಳಿಯ ಒಂದು
ಇತಿಹಾಸವನ್ನು ನಾವು ಗಮನಿಸುವಾಗ 1799 ನಂತರದಲ್ಲಿ ಇದು ಕೆನರಾ ಅಂತ ಆಗುತ್ತೆ. ಹೌದು ಹೌದು. ಬ್ರಿಟಿಷ್ ಆಡಳಿತ ನೇರವಾಗಿ ನಮ್ಮ ಮೇಲೆ ಬೀಳುತ್ತೆ. ನಾವೆಲ್ಲ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದವರು. ಅದಕ್ಕಿಂತ 1837ರಲ್ಲಿ ಏನು ಕೆದಮ್ಮಡಿ ರಾಮಯ್ಯ ಗೌಡ ಅವರ ನೇತೃತ್ವದಲ್ಲಿ ಏಪ್ರಿಲ್ 5, 1837ಕ್ಕೆ ಬಾವುಟಗುಡ್ಡೆ ಅಂತ ಈಗ ನಾವು ಕರೆಯುವ ಗುಡ್ಡೆಯ ಮೇಲೆ ಬ್ರಿಟಿಷ್ ಧ್ವಜವನ್ನು ಕೆಳಗಿಳಿಸಿ ನಮ್ಮದೇ ಆದಂಥ ಒಂದು ಧ್ವಜವನ್ನು ಹಾರಿಸಿದ ಒಂದು ಒಳ್ಳೆಯ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಇವತ್ತು ಕೂಡ ರಾಮಯ್ಯ ಗೌಡರ ಒಂದು ವಿಗ್ರಹವನ್ನು ನಮ್ಮ ಬಾವುಟಗುಡ್ಡೆ, ನಮಗೀಗ ಬಾವುಟಗುಡ್ಡೆ ಅಂತಂದ್ರೆ ಹೇಳಿ ಗೊತ್ತಾಗ್ಲಿಕ್ಕೆ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಹತ್ರ ಹಿಂದ್ಗಡೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. KMC ಮೇಲ್ಗಡೆ ಸಿಗುತ್ತೆ, LRCS ಕಾಲೇಜ್ ಪಕ್ಕಕ್ಕೆ, ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಪಾರ್ಕ್ ಇದೆ, ಅಲ್ಲಿ ವಿಗ್ರಹವನ್ನು ಮಾಡಿದ್ದಾರೆ. ನಂತರದಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ಒಂದು ಇಂಗ್ಲಿಷ್ ಶಿಕ್ಷಣಕ್ಕೆ ನಮ್ಮ ಇಲ್ಲಿಯ ಜನಗಳು ತೊಡಗಿಸಿಕೊಂಡ ಮೇಲೆ ನಾವು ಯಾಕೆ ನಮ್ಮದೇ ಆದಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ಇಲ್ಲಿ ಪತ್ರಿಕೆ ಪ್ರಾರಂಭ ಆಗುತ್ತೆ, ಸಾಹಿತ್ಯ ಸೃಷ್ಟಿ ಪ್ರಾರಂಭ ಆಗುತ್ತೆ, ಸಾಮಾಜಿಕ ಹೋರಾಟಗಳು ಪ್ರಾರಂಭ ಆಗುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಾಲಯಗಳು ಪ್ರಾರಂಭ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಕುದ್ಮುಲ್ ರಂಗರಾವ್ ಅವರನ್ನು, ಅಸ್ಪೃಶ್ಯತೆ ವಿರುದ್ಧದ ಒಂದು ಹೋರಾಟ ಏನಿದೆ ಅದನ್ನು ಅವರು ಮಾಡಿರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಸ್ವಾತಂತ್ರ್ಯ ಹೋರಾಟ 1900ರಿಂದ ನಾವು ಗಮನಿಸಿದರೆ ಶೈಕ್ಷಣಿಕವಾಗಿ ಇಲ್ಲಿ ಹೊಸ ಹೊಸ ಶಾಲೆಗಳನ್ನು ಪ್ರಾರಂಭ ಮಾಡುವಂಥದ್ದು, ಪತ್ರಿಕೆಗಳ ಪ್ರಾರಂಭ, ಸಾಹಿತ್ಯ ಹೊಸ ರೀತಿಯ ಕಾದಂಬರಿ, ಸಣ್ಣ ಕಥೆ, ಕವನಗಳು, ಒಂದು ನವೋದಯದ ಒಂದು ಕೇಂದ್ರ ಇದು ಮಂಗಳೂರು ಅನ್ನೋದು. ಈ ರೀತಿ ಆಗುವ ಜೊತೆಗೇನೆ ಅಸ್ಪೃಶ್ಯತೆ ವಿರುದ್ಧದ ಹೋರಾಟಗಳು ಇಲ್ಲಿ ಪ್ರಾರಂಭ ಆಯಿತು. ಅದರ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಚಳವಳಿಗಳು ಮತ್ತು ಕರ್ನಾಟಕದ ಏಕೀಕರಣ, ಅದರ ಜೊತೆಯಲ್ಲಿ SV ಪಣಿಯಾಡಿಯವರು ಪ್ರಾರಂಭ ಮಾಡಿದ ತುಳುನಾಡಿನ ಏಕೀಕರಣ, ತುಳು ಭಾಷೆಯ ಬೆಳವಣಿಗೆಗೆ ಅವರು ಕೊಟ್ಟ ಕೊಡುಗೆಗಳು, ಇವೆಲ್ಲವನ್ನು ಗಮನಿಸುವಾಗ ನಾವು ಮುಖ್ಯವಾಗಿ ಗಮನಿಸುವಂಥದ್ದು ಕಾರ್ನಾಡ್ ಸದಾಶಿವರಾವ್ ಅವರನ್ನು ನಾವು ಮುಖ್ಯವಾಗಿ ನಾವು ಗುರುತಿಸ್ತೇವೆ. 1881ರಿಂದ 1937ರ ಒಳಗೆ ಅವರು ಸುಮಾರು ಒಂದು 56 ವರ್ಷಗಳ ಕಾಲ, ಈಗಿನ ಸಂದರ್ಭವನ್ನು ಗಮನಿಸಿದರೆ ತೀರಾ ಸಣ್ಣ ವಯಸ್ಸು, ಅವರು ಮಾಡಿದಂಥ, ಅವರು ಕೊಟ್ಟಂಥ ಕೊಡುಗೆಗಳು ನಿಜವಾಗಿ ಕಾರ್ನಾಡು ಸದಾಶಿವರಾವ್ ಜನಿಸಿದ್ದು ಮಾರ್ಚ್ 28, 1881 ಕಾರ್ನಾಡಲ್ಲಿ. ಕಾರ್ನಾಡ್ ಅಂತಂದರೆ ಮುಲ್ಕಿ ಪಕ್ಕಕ್ಕೆ ಇದೆ. ಇವತ್ತು ಯಾರಿಗೂ ಗೊತ್ತಾಗ್ಲಿಕ್ಕೆ ಕಾರ್ನಾಡು ಅನ್ನೋ ಊರಿನ ಬಗ್ಗೆನೇ ಹೆಚ್ಚಿನವರಿಗೆ ಗೊತ್ತಾಗ್ಲಿಕ್ಕೆ ಆಗಲಿಕ್ಕಿಲ್ಲ. ಅಲ್ಲಿ ಅವರ ಮನೆ ಇತ್ತು. ಅದರ ಜೊತೆಗೆ ಅವರಿಗೆ ಮಂಗಳೂರಲ್ಲಿ ಕೂಡ ಅವರಿಗೆ ಮನೆ ಇತ್ತು. ವಕೀಲ ಮನೆತನಕ್ಕೆ ಸೇರಿದವರು, ಅವರ ತಂದೆ ವಕೀಲರು. ಇವರು ಕೂಡ ವಕೀಲ ವೃತ್ತಿಯನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ ವಕೀಲ ವೃತ್ತಿಯನ್ನು ಮಾಡಿ ಬರ್ತಾರೆ. ಅವರು ಕ್ರಿಕೆಟ್ ಮತ್ತು ಟೆನ್ನಿಸ್ ಪ್ಲೇಯರ್ ಕೂಡ. ಹಾಗಾಗಿ ಒಂದು ವೈಭವದ ಒಂದು ಸುಮಾರು 300 ಮೂಡಿ ಎಕರೆ ಒಂದು ಆಸ್ತಿ ಒಂಥರ ವೈಭವದಿಂದ ಜಮೀನ್ದಾರರು ವೈಭವದಿಂದ ಎಷ್ಟು ಬೆಳೆಯಬಹುದಾಗಿದ್ದ, ಬಾಳಬಹುದಾಗಿದ್ದಂಥ ಕಾರ್ನಾಡ್ ಸದಾಶಿವರಾವ್ 1914ರ ವೇಳೆಗೆ ಅವರು ಕುದ್ಮುಲ್ ರಂಗರಾಯರ ಸಹಯೋಗಕ್ಕೆ ಬರ್ತಾರೆ. 1897ರಲ್ಲಿ ಕುದ್ಮುಲ್ ರಂಗರಾವ್ ಮಿಷನ್ ಫಾರ್ ಡಿಪ್ರೆಸ್ಡ್ ಕ್ಲಾಸಸ್ ಅನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದವರು. ಈ ಸಂದರ್ಭದಲ್ಲಿ ಇವರು ಅದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ಒಂದು ವಿಶಿಷ್ಟ ಪರಿವರ್ತನೆ ಆಗುತ್ತೆ. ಆ ಕ್ರಿಕೆಟ್ ಆಟ, ಟೆನ್ನಿಸ್ ಆಟ ಇವೆಲ್ಲ ನಾನು ಬದುಕಿನ ಆಟಗಳಲ್ಲ, ಏನಿದ್ರೂ ಕೂಡ ಸಾಮಾಜಿಕ ಸುಧಾರಣೆಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವ ಕಾರಣಕ್ಕೆ ಅವರು ಅದರಲ್ಲಿ ತೊಡಗಿಸ್ಕೊಳ್ತಾರೆ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಆ ಕಾಲಕ್ಕೆ ಅದು ಕೇವಲ ಏನೋ
ಚಳವಳ ಇತ್ಯಾದಿಗಳು ಮಾತ್ರ ಅಲ್ಲ, ಸಮಾಜ ಸುಧಾರಣೆಯ, ದಲಿತ ವರ್ಗವನ್ನು ಮೇಲೆತ್ತುವ, ತರುವಂತಹ. ಮಹಿಳೆಯರನ್ನು ಸಬಲೀಕರಣಗೊಳಿಸುವ, ಅಸ್ಪೃಶ್ಯತೆ ವಿರುದ್ಧದ ಒಂದು ಹೋರಾಟವಾಗಿ ಪ್ರಾಣಿ ಬಲಿ ಇತ್ಯಾದಿಗಳನ್ನು ನಿಲ್ಲಿಸುವ ಒಂದು ಹೋರಾಟ. ಅಂಥ ಹೋರಾಟಗಳಲ್ಲಿ ಕಾರ್ನಾಡ್ ಸದಾಶಿವರಾವ್ ತಮ್ಮನ್ನು ತೊಡಗಿಸಿಕೊಳ್ತಾರೆ.